ಯುವವಾಹಿನಿ ಕೇಂದ್ರ ಸಮಿತಿಯ ಪದಗ್ರಹಣ ಮತ್ತು 35ನೇ ವಾರ್ಷಿಕ ಸಮಾವೇಶವು ಇದೇ ಬರುವ 25ನೇ ತಾರೀಕಿನಂದು ನಡೆಯಲಿಕ್ಕಿದೆ. ಯುವವಾಹಿನಿಗೆ ಇವತ್ತು ಕರ್ನಾಟಕ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ನಮ್ಮ ಮಿತ್ರರಾದಂತಹ ಉದಯ ಅಮೀನ್ ಮಟ್ಟು ಇವರ ಅಧ್ಯಕ್ಷತೆಯಲ್ಲಿ ಇವತ್ತು ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥದ್ದು ಬಹಳ ಅಭಿನಂದನೀಯ ಮತ್ತು ಪ್ರಶಂಸನಾರ್ಹ. ಆದ್ದರಿಂದ ನಾಡದು ನಡೆಯತಕ್ಕಂಥ ಯುವವಾಹಿನಿಯ ಕಾರ್ಯಕ್ರಮಕ್ಕೆ ಎಲ್ಲ ಈ ಭಾಗದ ಜನರು ಬರಬೇಕು, ಇಡೀ ಜಿಲ್ಲೆಯ ಜನರು ಬರಬೇಕು, ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಕ್ಷೇತ್ರದ ಜನತೆಯ ಪರವಾಗಿ ನನ್ನ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ. ಯುವ ವಾಹಿನಿಯೇ ಬಿರುವೆರೆ ಯುವ ಸಂಘಟನೆ, ಯುವ ವಾಹಿನಿಯೇ ಬಿರುವೆರೆ ಯುವ ಸಂಘಟನೆ. ಸೇವೆ ಉಡಲೆ ತ್ಯಾಗ ಉಂಡು ರಾಜ್ಯ ರಾಜ್ಯೋತ್ಸವದ ಪೆರ್ಮೆಡಿ ರಂಗದೋ ಕುಳಿ ಬಿತ್ತರ ಉಂಡು ಮಾತ ಒಟ್ಟು ಸೇರುನ ಪೊರುತು. ಯುವ ವಾಹಿನಿಯೇ ಬಿರುವೆರೆ ಯುವ ಸಂಘಟನೆ, ಯುವ ವಾಹಿನಿಯೇ ಬಿರುವೆರೆ ಯುವ ಸಂಘಟನೆ. ವಿದ್ಯೆ, ಉದ್ಯೋಗ, ಸಂಪರ್ಕದ ನೆಲೆಯಲ್ಲಿ ಬಿಲ್ಲವ ಯುವ ಸಮುದಾಯವನ್ನ ಸಂಘಟನಾತ್ಮಕ ರೂಪದಲ್ಲಿ ಒಂದುಗೂಡಿಸುವಂತಹ ಹೆಮ್ಮೆಯ ಸಂಸ್ಥೆ ಯುವವಾಹಿನಿ. ಸಮಾಜಮುಖಿ ಚಿಂತನೆಯ ಯುವವಾಹಿನಿಯ 35ನೇ ವಾರ್ಷಿಕ ಸಮಾವೇಶ ಹಾಗೂ ಪದಗ್ರಹಣ ಸಮಾರಂಭ 2022 ಮುಲ್ಕಿ ಯುವವಾಹಿನಿ ಘಟಕದ ಆತಿಥ್ಯದಲ್ಲಿ ಡಿಸೆಂಬರ್ 25ರಂದು ಮುಲ್ಕಿಯ ವಿಜಯ ಕಾಲೇಜಿನ ಅರ್ಪಣಾ ಬಯಲು ರಂಗಮಂದಿರದಲ್ಲಿ ಸಮಾಗಮಗೊಳ್ಳಲಿದೆ. ಯುವವಾಹಿನಿಯ ಸಂಭ್ರಮೋತ್ಸವದ 35 ವರ್ಷಗಳ ಅವಿರತ ಶ್ರಮ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶಗಳ ಬೆಳಕಿನಡಿಯಲ್ಲಿ ಸಾಮಾಜಿಕ ಪರಿವರ್ತನೆಯ ಆಶಯ.